ಶಾಸಕರಿಂದ ಆಗಿರುವ ತೊಂದರೆ ತಾರತಮ್ಯಗಳನ್ನು ದೂರವಾಗಿಸಲು ಬಿಜೆಪಿ ಗೆಲುವು ಅನಿವಾರ್ಯ ಎಂದು ಸತೀಶ್ ಕುಂಪಲ ಹೇಳಿದರು. ಬಿಜೆಪಿ ಗೆಲುವು ಸಾಧಿಸಿದಲ್ಲಿ ಶಾಸಕರಿಂದ ಆಗಿರುವ ತೊಂದರೆ ತಾರತಮ್ಯಗಳನ್ನು ದೂರವಾಗಿಸುವ ಪ್ರಾಮಾಣಿಕ ಪ್ರಯತ್ನ, ಪ್ರತಿಯೊಬ್ಬರನ್ನು ಮುಟ್ಟುವ ಕೆಲಸವನ್ನು ಪ್ರಯತ್ನಿಸುತ್ತೇನೆ. ಸೀಮಿತ ದಿನಗಳಿರುವುದರಿಂದ ಕಾರ್ಯಕರ್ತರು ಮನೆ ಬಾಗಿಲಿಗೆ ಬಂದರು. ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿರಿ ಎಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಲ ಹೇಳಿದರು. ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲ್ರೇ ಅವ್ರ ಪಾರ್ಟಿ ತೂಕದು ಅಲತೆ ಮಂತ್ರದ ಆರೇ ಯೋಗ್ಯ ಅಭ್ಯರ್ಥಿ ಬಂದು ನಡೆದವರ ಅದಕ್ಕೆ ನಮ್ಮ ಸೀಟು ಕೊಡ್ತೀನಿ. ಅಂಚಾಯಿ ನಡೆದವರ ಅರ್ನ ನೆಗೆಟಿವ್ ಏರ್ಲ ನೆಗೆಟಿವ್ ಬಾತೇನ ನಂಗೆ ಮೈನಸ್ ಅರೆನ ಹೆಂಚಿನ ಮಾತ ಪಾಸಿಟಿವ್. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಶ್ರೇಯೋಭಿವೃದ್ಧಿಗಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನನಗೆ ಪಾರ್ಟಿ ಇಂಥ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನೀಡುವುದರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು, ವಿಶೇಷವಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪರಿವಾರದ ಎಲ್ಲ ಹಿರಿಯರು ಕೂಡ ಸೇರಿ ನನಗೆ ಇಂಥ ಒಂದು ಅಭ್ಯರ್ಥಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಗೆದ್ದರೆ ಎಲ್ಲ ರೀತಿಯಲ್ಲಿ